ತಲಪಾಡಿ ಮಾಧವಪುರ ಶ್ರೀ ಗೋಪಾಲಕೃಷ್ಣ ಭಜನಾ ಮಂದಿರದ 33ನೇ ವರ್ಷದ ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಬೊಕ್ಕ ಮೊಸರುಗುಡಿಕೆ ಉತ್ಸವ 15 ತಾರೀಕು ಶುಕ್ರವಾರ ಬಾರಿ ಗೌಜಿ ಗರ್ದು ನಡೆದಂದು ಕಾಂಡೆ ಗಣಹೋಮ ಆದ ಮಧ್ಯಾಹ್ನದ ಬೊಕ್ಕ ಸ್ಥಳೀಯ ಭಜನಾ ತಂಡಲಿಡ್ದು ಭಜನೆ ಶುರುವಾಂಡು.
ಬಯಡು ಭಜನೆ ಮಂಗಳಾರತಿಯಾದ ಪ್ರಸಾದ ವಿತರಣೆಯಾದ ಓಕುಳಿ ಕಾರ್ಯಕ್ರಮ ನಡೆದನು. ಭಜನಾ ಮಂದಿರದ ಪ್ರಧಾನ ಅರ್ಚಕರು ಮನೋಜ್ ಪಂಗೇರ, ಅಧ್ಯಕ್ಷರು ಕೃಷ್ಣಪ್ಪ ಮಾಧವಪುರ, ಗೌರವ ಅಧ್ಯಕ್ಷರು ನಾರಾಯಣ್, ಗೌರವ ಸಲಹೆಗಾರರು ಸುಭಾಷ್ ಮಾಧವಪುರ, ಮಾತೃಮಂಡಲಿ ಅಧ್ಯಕ್ಷರು ಶ್ರೀಮತಿ ದೀಪಿಕಾ ಅಂಜನೆ, ಸರ್ವ ಸದಸ್ಯರು ಕಾರ್ಯಕ್ರಮದ ಮುತಾಲಿಕೆಡಿದ್ದರು.